ನಾನು ಅಂದ್ಕೊಳ್ಳೋದು ಈಗ ಏನು ಸೂ ಫ್ರಮ್ ಸೋ ಅಂತ ಸಿನಿಮಾದ ಯಶಸ್ಸಿದೆ, ಅದಕ್ಕೆ ದೊಡ್ಡ ಪಂಚಾಂಗ ಅಡಿಪಾಯವನ್ನು ಹಾಕಿ ಕೊಟ್ಟದು ಸಿರಿ. ಸತ್ಯನಾರಾಯಣಪುರದ ಸಿರಿ ಹೆಚ್ಚಾಗಿ ಪ್ರಸ್ತುತಿಗೊಂಡಿರೋದು ದೇವಾಲಯಗಳಲ್ಲಿ. ಎಲ್ಲಿ ಬ್ರಹ್ಮ ಕಲಶೋತ್ಸವ ಆಗ್ತದೆ ಆಗೆಲ್ಲ ಅಲ್ಲಿ ಯಾವ್ದು ಮಾಡುವ ಅಂತ ನೋಡಾಗ ಅದೊಂದು ಸಿರಿ ಒಬ್ರು ಯಾರೋ ಮಾಡ್ತಾರಂತೆಲ್ಲ ಏಕ ವ್ಯಕ್ತಿ, ಸಿರಿಗೊಂದು ಮಾಡುವ ಅಂತ. ಸಿರಿಯ ಕತೆ ಮತ್ತೆ ಸಿರಿಯನ್ನು ನಮ್ಮ ಮಣ್ಣಿನಲ್ಲಿ ಹುಟ್ಟಿದಂತ ಒಬ್ಬ ಹೆಣ್ಣು ಮಕ್ಕಳು ಆ ಕಾಲದಲ್ಲಿ ಏನು ನಾವೆಲ್ಲ ಈಗ ಸ್ತ್ರೀವಾದ ಅಂತ ಹೇಳಿ ಏನೇನೋ ಹೊರಗಿನವರದ್ದು ಕಥೆಗಳನ್ನ ಹೇಳ್ತೇವೆ, ಆದ್ರೆ ನಮ್ಮ ಇಲ್ಲಿದ್ದೇ ಹೆಣ್ಣು ಮಕ್ಕಳು ಯಾವ ರೀತಿ ಕ್ರಾಂತಿ ಮಾಡಿದ್ವಿ, ಎಷ್ಟು ಸಾವಿರ ವರ್ಷಗಳ ಹಿಂದೆ. ಸಿರಿಯ ಗಂಡ, ಸಿರಿಯ ಅತ್ತೆ, ಸಿರಿಯ ಅಜ್ಜ, ಸಿರಿಯ ಮನೆ ಕೆಲಸಗಳು, ದಾರು, ಸಿರಿಯ ಮಗ ಅದು ಸ್ವಲ್ಪದಲ್ಲೇ ಬರ್ತದೆ, ಅಂದ್ರೆ ಮಾಯ ಆಗುದಷ್ಟೇ. ಆದ್ರೆ ಸಿರಿ ಇದು ಎಲ್ಲಿ ಅಂದ್ರೆ ಅವಳು ಮಾಯ ಆಗುವಾಗ ಮುಗೀತು ಕಥೆ. ಸೀತೆ ಆಕ್ರೋಶದಲ್ಲಿ ಕ್ರೋಧದಲ್ಲಿ ಶಾಪ ಕೊಡುವಂತ ಇಂಥದ್ದು ಎಲ್ಲೂ ಕಾಣುದಿಲ್ಲ ನಿಮ್ಗೆ, ಅಂದ್ರೆ ಆ ವ್ಯಕ್ತಿತ್ವವೇ ಅದೇ ರೀತಿಯಲ್ಲಿ. ಅದೇ ಸಿರಿ ಹಾಗಲ್ಲ, ಅನ್ಯಾಯ ಅಂತ ಕಂಡಾಗ ಆರ್ಭಟಿಸ್ತಾಳೆ, ಶಾಪ ಕೊಡ್ತಾಳೆ, ಕಿರ್ಚ್ತಾಳೆ. ಅದೇ ಪ್ರೀತಿ ಅನ್ನುವಾಗ ಶೃಂಗಾರ ಭಾವವನ್ನು ತೋರ್ಲಿಕ್ಕೆ ಅವಳಿಗೆ ಸಾಧ್ಯ, ಅಥವಾ ಅಜ್ಜನ ಹತ್ರ ಹೋದಾಗ ಮಗುವಿನಂತೆ ವಾತ್ಸಲ್ಯವನ್ನು ತೋರಿಸ್ಲಿಕ್ಕೆ ಸಾಧ್ಯ. ಒಂದೇ ದಿನ 2 ಪ್ರಸ್ತುತಿಯನ್ನು, 1 ಗಂಟೆ 20 ನಿಮಿಷ 1 ಗಂಟೆ 20 ನಿಮಿಷ 2 ಪ್ರಸ್ತುತಿಯನ್ನು ಒಂದೇ ದಿನ ಮಾಡಿರೋದು ಮಂಗಳೂರು ಕಾಲೇಜಲ್ಲಿ. ಇಲ್ಲಿ ಕಾದಂಬರಿಯನ್ನು ಬರೆದಂತಹ ಸಿರಿಯ ವಂಶಜರಾದಂತ ಅವರು ಬಾಲಕೃಷ್ಣ ಸರ್ ಅವರು ನನ್ನನ್ನು ಹುಡುಕಿಕೊಂಡು ಬಂದಿದ್ರು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನನ್ನ ಏಕ ವ್ಯಕ್ತಿ ಸಿರಿ ಮಾಡುವಾಗ ನನಗೆ ಪ್ರಸ್ತುತಿಗೆ ಒಂದು ಅವಕಾಶ ಕೊಡಿ, ಬಂದಂತಹ ಪ್ರೇಕ್ಷಕರು ಯಾರು ಇದ್ದಾರಲ್ಲ ಒಬ್ರು ಹೊರಗೆ ಹೋಗದ ಹಾಗೆ ಅಲ್ಲೇ ಕೂತ್ಕೊಳ್ಳಿಸುವಂತ ಜವಾಬ್ದಾರಿ ನನ್ನದು ಅಂತ ಹೇಳಿ ನಿರ್ದೇಶಕರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ನೀವು ಯಾವ್ಯಾವ ಪಾತ್ರಗಳನ್ನ ಯಾಕೆ ಹುಡುಕ್ತೀರಿ, ನೀವು ಹಿರಡ್ಕದವರಲ್ಲ, ಹಿರಡ್ಕದಲ್ಲಿ ಸಿರಿ ಜಾತ್ರೆ ಬಹಳ ಪ್ರಸಿದ್ಧ ಅಲ್ಲ, ಸಿರಿಯನ್ನು ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಕೇಳಿದ್ರು. ಅಯ್ಯೋ ಹೌದಲ್ಲ ಅಂತಂದು. ನಮ್ಮನೆ ಅಂಗಳಕ್ಕೆ ಬಂದರೆ, ಇದೀಗ ನಮ್ಮದು ಹಳ್ಳಿ ಮನೆ, ಇನ್ನೊಂದು ಮನೆ ನಮ್ಮದು ಹಿರಡ್ಕ ಪೇಟೆಯಲ್ಲಿದೆ. ಹಿರಡ್ಕ ಪೇಟೆ ಅಂದರೆ ನಮ್ಮದು ಗ್ರಾಮೀಣ ಪ್ರದೇಶವೇ. ನಮ್ಮ ಮನೆಯ ಅಂಗಳದಲ್ಲಿ ನಿಂತರೆ ದೇವಸ್ಥಾನ ಕಾಣಿಸ್ತದೆ. ಅಲ್ಲಿಯ ಪ್ರತಿಯೊಂದು ಸಿರಿ ಜಾತ್ರೆ ಇರ್ಬೋದು, ಆ ಸಿರಿ ಬಂದು ಆ ಹೆಂಗಸರೆಲ್ಲ ಅವರ ಏನು ಮೈ ಮೇಲೆ ಬಂದು ಅವರ ನಡವಳಿಕೆಗಳಿರ್ಬೋದು, ಅವರ ತಲ್ಲಣಗಳು, ನೋವುಗಳು, ಅದನ್ನು ಅಲ್ಲಿ ಆ ಹುಣ್ಣಿಮೆ ದಿವಸ ರಾತ್ರಿ ಆ ನೆಲದಲ್ಲಿ ಬಿದ್ದು ಅದು ಮೊಳಕೆ ಹೊಡಿತದಲ್ಲ, ಅದನ್ನೆಲ್ಲವನ್ನು ತುಂಬ ಹತ್ತಿರದಿಂದ ಬಾಲ್ಯದಿಂದ ನಾನು ಕಂಡವಳು. ಆಗ ನಮಗೆ ಬಾಲ್ಯದಲ್ಲಿ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ, ಯಾಕೆ ಇವರು ಈ ಥರ ನಡಕ್ತಿದ್ದಾರೆ ಹಿಂಗಾರ ಹಿಡ್ಕೊಂಡು ಅಂತ ಗೊತ್ತಾಗ್ತಿರ್ಲಿಲ್ಲ. ವಯಸ್ಸಿನ ಜೊತೆಗೆ ಸಿರಿಯ ಕತೆ ಮತ್ತು ಸಿರಿಯನ್ನು ನಮ್ಮ ಮಣ್ಣಿನಲ್ಲಿ ಹುಟ್ಟಿದಂಥ ಒಬ್ಬ ಹೆಣ್ಣು ಮಕ್ಕಳು ಆ ಕಾಲದಲ್ಲಿ ಏನು ನಾವೆಲ್ಲ ಈಗ ಸ್ತ್ರೀವಾದ ಅಂತೇಳಿ ಏನೇನೋ ಹೊರಗಿನವರದ್ದು ಕಥೆಗಳನ್ನು ಹೇಳ್ತೇವೆ, ಆದರೆ ನಮ್ಮ ಇಲ್ಲಿದ್ದೇ ಹೆಣ್ಣು ಮಕ್ಕಳು ಯಾವ ರೀತಿ ಕ್ರಾಂತಿ ಮಾಡಿದ್ವಿ, ಎಷ್ಟು ಸಾವಿರ ವರ್ಷಗಳ ಹಿಂದೆ. ಆಗ ತನಗಾದ ಅನ್ಯಾಯಕ್ಕೋಸ್ಕರ ಗಂಡನಿಗೆ ಎದುರು ನಿಂತು, ಸಮಾಜವನ್ನು ಎದುರು ನಿಂತು, ಎಲ್ಲವನ್ನು ಎದುರಿಸಿದ ನಮ್ಮ ಮಣ್ಣಲ್ಲಿದ್ದಾಳೆ. ಇದಕ್ಕಿಂತ ಚಂದ ಏಕ ವ್ಯಕ್ತಿ ಮಾಡಲಿಕ್ಕೆ ಒಂದು ಬೇರೆ ಪಾತ್ರ ಬೇಕಾ ಅಂತ ಅನ್ನಿಸ್ತು. ಮೊದಲೊಬ್ಬರು ಡೈರೆಕ್ಟರನ್ನು ಸಂಪರ್ಕ ಮಾಡಿದೆ. ಒಂದು ವರ್ಷ ಕಾಲ ಇದಕ್ಕೆ ಹೋಯಿತು, ಅವರೊಡನೆ ಮಾತು ಚರ್ಚೆ. ಆದರೆ ಅದೊಂದು ರೂಪ ಸಿಗ್ತಿರ್ಲಿಲ್ಲ. ಏನು ಅಂದರೆ ಪೀಸ್ ಅದು ಜಾಯಿಂಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಅದರಲ್ಲಿರುವಂಥ ಕೆಲವು ಘಟನೆಗಳು ಅದನ್ನು ಹೇಗೆ ತರೋದು ಅನ್ನೋ ಬಗ್ಗೆ ಅವರಿಗೂ ಒಂದಷ್ಟು ಗೊಂದಲಗಳಿದ್ದು ಅದಲ್ಲೇ ಇತ್ತು. ಮುಂದೆ ನಾನು ಜಿಲ್ಕಾ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಕನ್ನಡ, ಹಿಂದಿ, ಮರಾಠಿ 3 ಭಾಷೆಯಲ್ಲೇ ಆಗಿರುವಂಥದ್ದು. ಇಲ್ಲಿ ಹೆಬ್ರಿ ಹತ್ರ ಶೂಟಿಂಗ್ ಆಯಿತು. ಅಲ್ಲಿ ನನಗೆ ಪ್ರಸಿದ್ಧ ರಂಗ ನಿರ್ದೇಶಕರಾದ ಕೃಷ್ಣಮೂರ್ತಿ ಕವತಾರ್ ಅವರು ಅಲ್ಲಿ ನಾನು ಭೇಟಿಯಾದೆ. ಅವರೇ ಕೃಷ್ಣಮೂರ್ತಿ ಕವತಾರ್ ಅಂತ ನಂಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನಂಗೆ ಅವ್ರು ಕೃಷ್ಣಮೂರ್ತಿ ಕವತಾರ್ ಅಂತ ಕೇಳಿದ್ರೆ ಮತ್ತೆ ಸೀತಾಕೋಟೆಯವರು ಎದುರು ಬಂದು, ನಾನು ಮಾಡಿದ ನನ್ನ ಕನಸಿನ ಮೂಲ ಅಲ್ಲೇ ಇತ್ತಲ್ವ ಸೀತಾಕೋಟೆಯವರ ಶಕುಂತಲೆ. ನಾನು ಹೋಗಿ ಪರಿಚಯ ಮಾಡ್ಕೊಂಡಿದ್ದೆ. ಸರ್, ನೀವು ಮಾಡಿದ ಏಕ ವ್ಯಕ್ತಿ ಅದು ಸೀತಾಕೋಟೆಯವರದು ಅಂತೆಲ್ಲ ಶುರು ಮಾಡಿದೆ. ಮತ್ತು ನನಗೂ ಆಸೆ ಇತ್ತು ಸರ್ ಒಂದು ಏಕ ವ್ಯಕ್ತಿ ಮಾಡಬೇಕು ಅಂತ. ಆದರೆ ಬೇಗ ಈಗಲೂ ಮಾಡ್ಬೋದು ಅಂದರು. ಅದಕ್ಕೆ ಆದರೆ ನಾನು ಏಕ ವ್ಯಕ್ತಿ ಸಿರಿ ಬಗ್ಗೆ ಮಾಡಬೇಕು ಅಂತ ನಾನೇ ಹೇಳಿದ್ದೆ ಅವರಿಗೆ, ಸಿರಿ ಬಗ್ಗೆ ಮಾಡಬೇಕು ಅಂತ. ಅದನ್ನು ಮಾಡಿಸೋರಿಲ್ಲ ಅಂತ, ನಾನು ಮಾಡಿಸ್ತೀನಿ ಅಂದರು. ಮಾಡಿಸ್ತೀನಿ ಅಂತ ಅವರು ಅಂದರು. ಆದರೆ ಅವರಿಗೂ ನಮಗೊಂದು ಟೆಕ್ಸ್ಟ್ ಸಿಗ್ತಿರ್ಲಿಲ್ಲ ಸರಿಯಾಗಿ. ಅದು ಕತೆ ತಗೊಂಡು ಹೋಗ್ಲಿಕ್ಕೆ ಅದಕ್ಕೆ ಬೇಕಾಗುವಂಥದ್ದು ಅವರ ಕಲ್ಪನೆಯಲ್ಲಿ ಇರುವಂಥದ್ದು, ನನಗೆ ಬೇಕಾಗುವಂಥದ್ದು ಸರಿಯಾದ ಇತ್ತು. ಅಮೃತ್ ಸೋಮೇಶ್ವರ್ ಅವರು ಬರೆದಂಥದ್ದು ಇರ್ಬೋದು, ಸಿರಿ ಬಗ್ಗೆ ಬರೆದಂಥ ನಾಟಕಗಳಿದ್ವು. ಆದರೆ ನಮಗದು ಸರಿಯಾಗಿ ಕನೆಕ್ಟ್ ಏನೋ ಆಗ್ತಿರ್ಲಿಲ್ಲ. ಅಷ್ಟೊತ್ತಲ್ಲಿ ಅದೇನೋ ಯಾರೋ ಹೇಳಿಕೊಟ್ಟ ಹಾಗೆ ನಂದಳಿಕೆ ಬಾಲಕೃಷ್ಣರಾವ್ ಅಂತೇಳಿ ಇವರು ಸಿರಿಯ ವಂಶಜರೇ. ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಗೆಳೆಯನಿಗೊಂದು ಅವರ ಸತ್ಯನಾಪುರದ ಸಿರಿ, ತುಳುನಾಡ ಸಿರಿ ಅಂತ ಒಂದು ಕಾದಂಬರಿ ಬರೆದಿದ್ರು. ಅದನ್ನು ಅವರಿಗೆ ಕೊಟ್ಟರು. ಕನ್ನಡದಲ್ಲೇ ಇತ್ತಿತ್ತು. ಅವರ ಮೂಲಕ ಅದು ಕವತ್ತಾರ್ ಅವರಿಗೆ ಅವ್ರು ಹೇಳಿದ್ದು ಇದೊಂದು ಕಾದಂಬರಿ ಓದಿದೆಯಾ ಅಂತ. ಇವರೇನು ಕೇಳಿರಲಿಲ್ಲ. ಅವ್ರು ನಂಗೆ ಫೋನ್ ಮಾಡಿದ್ರು, ಕೇಳದೆ ಸಿರಿಯೇ ಇದನ್ನು ಕಳಿಸಿಕೊಡ್ತಿದ್ದಾಳೆ ಅನ್ನುವ ಹಾಗೆ ನಂಗೊಂದು ಪುಸ್ತಕ ಬಂದಿದೆ, ಇದನ್ನು ನೀವು ನೋಡಿ ಅಂತೇಳಿ. ಆಮೇಲೆ ಆ ಕಾದಂಬರಿಯನ್ನು ತಗೊಂಡು ಅದರಲ್ಲಿರುವಂಥ ಸರ್ ನನಗೆ ಯಾವ ಅಧ್ಯಾಯದ ಅಂಶಗಳು ಬೇಕು ಅಂತ, ದೊಡ್ಡ ಕಾದಂಬರಿ ಇತ್ತು, 300-400 ಪುಟ.
ಅದರಲ್ಲಿ ಬೇಕಾದಂಥ ಅಂಶಗಳ ಅಧ್ಯಾಯದ ಬಗ್ಗೆ ಅವರು ಟಿಕ್ ಹಾಕಿ ಕೊಡ್ತಾಯಿದ್ರು. ಅದರಲ್ಲಿ ಇರುವಂಥ ಸಂಭಾಷಣೆಗಳನ್ನ ನಾನು ಹೆಕ್ಕಿ ಈ ವಾಲಿವಧೆ ಮಾಡಿದೆ ನೋಡಿ. ಅದೇ ರೀತಿಲಿ ಒಂದು ನಾಟಕ ಥರ ಬರೆದು ಸರ್ ಇದು ನಿರ್ದೇಶನ. ಈ ನಾಟಕ 1 ಗಂಟೆ 20 ನಿಮಿಷಗಳ ಕಾಲ ನಡೆದಿದೆ. ಇದು 1 ಗಂಟೆ 20 ನಿಮಿಷ ನೀರಾಗಳು ಒಬ್ಬಳೇ ಸಿರಿಯ ಗಂಡ, ಸಿರಿಯ ಅತ್ತೆ, ಸಿರಿಯ ಅಜ್ಜ, ಸಿರಿಯ ಮನೆ ಕೆಲಸದವಳು ದಾರು, ಸಿರಿಯ ಮಗ ಅದು ಸ್ವಲ್ಪ ಅದರಲ್ಲಿ ಬರ್ತದೆ, ಅಂದರೆ ಮಾಯ ಆಗೋದಷ್ಟೇ. ಆದರೆ ಇದು ಎಲ್ಲಿ ಅಂದರೆ ಅವಳು ಮಾಯ ಆಗುವಾಗೆ ಮುಗೀತು ಕತೆ, ಅವಳ ಹುಟ್ಟಿನಿಂದ ಅವಳು ಮಾಯ ಆಗುವವರೆಗೆ. ಅದರಿಂದ ಅಷ್ಟು ಪಾತ್ರಗಳನ್ನು ತಗೊಂಡು ಹೋಗುವಂಥದ್ದು. ಮುಖ್ಯವಾಗಿ ನನಗೆ ತುಂಬ ಅದರಲ್ಲಿ ಇಷ್ಟ ಆದ ಅಂಶ ಅಂದರೆ ಆ ಸಿರಿ ಅನ್ನೋ ಪಾತ್ರದಲ್ಲಿ ನವರಸಗಳು ಇದೆ. ಈಗ ನೀವು ಕೆಲವು ಪಾತ್ರಗಳನ್ನು ತಗೊಂಡ್ರೆ ಈಗ ಸೀತೆ ಪಾತ್ರ ತಗೊಂಡ್ರೆ ಸೌಮ್ಯ, ಆ ನೋವಿಗೂ ಅವಳೆಲ್ಲೂ ನೀವು ಇಡೀ ರಾಮಾಯಣ ಕಡೆ ಸೀತೆ ಆಕ್ರೋಶದಲ್ಲಿ ಕ್ರೋಧದಲ್ಲಿ ಶಾಪ ಕೊಡುವಂಥ ಇಂಥದ್ದು ಎಲ್ಲೂ ಕಾಣೋದಿಲ್ಲ ನಿಮಗೆ. ಅಂದರೆ ಆ ವ್ಯಕ್ತಿತ್ವವೇ ಅದೇ ರೀತಿಯಲ್ಲಿ. ಅದೇ ಸಿರಿ ಹಾಗಲ್ಲ, ಅನ್ಯಾಯ ಅಂತ ಕಂಡಾಗ ಆರ್ಭಟಿಸ್ತಾಳೆ, ಶಾಪ ಕೊಡ್ತಾಳೆ, ಕಿರ್ಚ್ತಾಳೆ. ಅದೇ ಪ್ರೀತಿ ಅನ್ನುವಾಗ ಶೃಂಗಾರ ಭಾವವನ್ನು ತೋರ್ಲಿಕ್ಕೆ ಅವಳಿಗೆ ಸಾಧ್ಯ, ಅಥವಾ ಅಜ್ಜನ ಹತ್ರ ಹೋದಾಗ ಮಗುವಿನಂತೆ ವಾತ್ಸಲ್ಯವನ್ನು ತೋರಿಸ್ಲಿಕ್ಕೆ ಸಾಧ್ಯ. ಈ ಎಲ್ಲ ಶಾಂತರಸವೂ ಇದೆ, ವೇದನೆಯೂ ಇದೆ, ಎಲ್ಲವೂ ಇದೆ ಇದರಲ್ಲಿ, ನವರಸಗಳಿದೆ. ಇಂಥ ಪಾತ್ರ ಸಿಗಲಿಕ್ಕೆ ಇಲ್ಲ ಅಂತ ಅನ್ನಿಸ್ತು. ಹಾಗೆ ಸಿರಿ ಪಾತ್ರದಲ್ಲಿ ಆ ಸತ್ಯನಾಪುರದ ಸಿರಿ ಅಂತ ಹೇಳಿ ಇಟ್ಟುಕೊಂಡು ನಾನು 40 ಪ್ರಸ್ತುತಿಗಳನ್ನು ಮಾಡಿದ್ದೇನೆ. ಈ 40 ಪ್ರಸ್ತುತಿಗಳು ಕೂಡ ಒಂದು ದಾಖಲೆ, ಒಂದೊಂದು ಪ್ರಸ್ತುತಿ ಕೂಡ ಒಂದೊಂದು ಅನುಭವಗಳ ಮೂಟೆ. ನಾನು ಅಂದ್ಕೊಳ್ಳೋದು ಈಗ ಏನು ಸೂ ಫ್ರಮ್ ಸೋ ಅಂತ ಸಿನಿಮಾದ ಯಶಸ್ಸಿದೆ, ಅದಕ್ಕೆ ದೊಡ್ಡ ಪಂಚಾಂಗ ಅಡಿಪಾಯವನ್ನು ಹಾಕಿಕೊಟ್ಟದು ಸಿರಿ ಅಂತ. ಸಿರಿಯಲ್ಲಿ ಪಟ್ಟಂತಹ ಶ್ರಮ, ಸಿರಿಯಲ್ಲಿ ಸಿಕ್ಕಿದಂಥ ಆಶೀರ್ವಾದ, ಸಿರಿಯಲ್ಲಿ ಸಿಕ್ಕಿದಂಥ ದೈವಕೃಪೆ ನನಗೆ ಇದನ್ನು ಒದಗಿಸಿಕೊಟ್ಟಿದೆ ಅಂತ ನಾನು ಗಟ್ಟಿಯಾಗಿ ನಂಬಿದ್ದೇನೆ. ಯಾಕಂದರೆ ಸತ್ಯನಾಪುರದ ಸಿರಿ ಹೆಚ್ಚಾಗಿ ಪ್ರಸ್ತುತಿಗೊಂಡಿರೋದು ದೇವಾಲಯಗಳಲ್ಲಿ. ಎಲ್ಲಿ ಬ್ರಹ್ಮಕಲಶೋತ್ಸವ ಆಗ್ತದೆ ಆಗೆಲ್ಲ ಅಲ್ಲಿ ಯಾವುದು ಮಾಡುವ ಅಂತ ನೋಡಾಗ ಅದೊಂದು ಸಿರಿ ಒಬ್ಬರು ಯಾರೋ ಮಾಡ್ತಾರಂತೆಲ್ಲ, ಏಕ ವ್ಯಕ್ತಿ ಸಿರಿಗೊಂದು ಮಾಡುವ ಅಂತ. ಹಾಗಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಂತೂ ಹೆಚ್ಚಿನ ಎಲ್ಲ ದೇವಾಲಯಗಳ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನನ್ನ ಈ ಸತ್ಯನಾಪುರದ ಸಿರಿ ನಾಟಕ ಇತ್ತು. ಮತ್ತು ಪ್ರತಿಯೊಂದು ನಾಟಕ ಆದ ನಂತರ ಕೂಡ ಏನು ಪೂಜಾರಿಗಳು ದೇವರ ಭಟ್ರಿದ್ದಾರಲ್ಲ, ಪ್ರಸಾದ ಕೊಡುವಾಗ ಕಲಾವಿದೆಯಾಗಿ ನಿಮ್ಗೆ ಯಶಸ್ಸು ಸಿಗಲಿ ಅಂತೇಳಿ ಕೊಡ್ತಾಯಿದ್ರು ನೋಡಿ, ಅದರ ಬಡ್ಡಿ ನನಗೆ ಒಂದು ಸೂಫ್ರಮ್ ಸೋದಂಥ ಒಳ್ಳೆ ಸಿನಿಮಾ ಸಿಕ್ಕಿತ್ತು ಅಂತ ನನಗೆ ನಂಬಿಕೆ. ತುಂಬ ಸತ್ಯನಾಪುರದ ಸಿರಿ ಅಂತೂ ಪ್ರತಿಯೊಂದು ಒಂದೊಂದು ನಾನು ಮಾಡುವಂಥ ಪ್ರಸ್ತುತಿಯಲ್ಲಿಯೂ ಒಂದೊಂದು ನೆನಪಿನ ದೊಡ್ಡ ಕಥೆಗಳನ್ನೇ ಬರೀಬೋದು. ಸಿರಿ ಅಬ್ಬಗದಾರಗ ಅವರು ಹುಟ್ಟಿದಂಥ ಜಾಗದಲ್ಲಿ ನಾನು ಪ್ರಸ್ತುತಿ ಮಾಡಿರೋದಿರ್ಬೋದು, ಅಲ್ಲಿ ನಮಗೆ ಅನುಭವಕ್ಕೆ ಬಂದಂತಹ ಕೆಲವು ಘಟನೆಗಳಿರ್ಬೋದು. ನಾವು ಅದೆಲ್ಲ ಅನುಭವಗಳಲ್ಲ, ಅದು ಅಂದರೆ ಅಲ್ಲಿ ಹೋದಾಗ ಅದಕ್ಕೆ ಅಕ್ಷರಗಳ ರೂಪ ಇಲ್ಲ, ಅಥವಾ ನಿಮಗೆ ಏನದು ಒಂದು ವಿವರಣೆ ಕೊಡಿ ಅಂತ ಹೇಳಿಲ್ಲ, ಆದರೆ ಅದು ನಿಮ್ಮ ಮನಸ್ಸಿಗೆ ಗೊತ್ತಾಗ್ತದೆ, ಅದನ್ನು ನೀವು ಒಳಗೆ ತಗೊಳ್ತಾ ಇರ್ತೀರಿ. ಅಂತಹ ಅನುಭೂತಿ ಸಿಕ್ಕಂಥ ಒಂದಷ್ಟು ಪ್ರಸಂಗಗಳಿದೆ. ಅದು ಸಿರಿಯ ವಂಶದ ಅಬ್ಬಗದಾರಗ ಅಂದರೆ ಸಿರಿಯ ಮಗಳ ಮಕ್ಕಳು, ಅವರ ಮೂಲ ಜಾಗ, ಅಂದರೆ ಸಿರಿಯ ಮಗಳನ್ನು ಮದುವೆಯಾದಂತಹ ಜಾಗ ಅದು. ಅಲ್ಲಿ ಅವರು ಅಬ್ಬಗದಾರಗ ಅಲ್ಲೇ ಮಾಯ ಆಗಿರುವಂಥದ್ದು. ಅಲ್ಲಿ ನನ್ನನ್ನು ಕರೆಸ್ಬೇಕಂತ ಅಲ್ಲೊಂದು ಪ್ರೇರಣೆನೇ ಅವರ ಜಾತ್ರೆ ಸಮಯದಲ್ಲಿ ಆಗಿರಬೇಕು. ಅವರು ನನ್ನನ್ನು ಕರೆಸಿದಂತಹ ಅವರ ಅಮ್ಮ ಅಲ್ಲೇ ಇದ್ದರು, ಪ್ರಫುಲ್ಲ ಅಂತ ಅವರ ಹೆಸರು ಇರಬೇಕು ತಾಯಿದು. ಅವ್ರು ನಂಗೆ ಅವರದ್ದು ಘಟನೆಯನ್ನು ಹೇಳಿದೆ, ಹೇಗೆ ಅವರಿಲ್ಲಿ ದೇವಸ್ಥಾನ ಕಟ್ಟಿದ್ರು, ಎಲ್ಲವೂ ರೋಮಾಂಚನ ಆಗುವಂಥದ್ದು. ಅಂದರೆ ನಾನು ಕೂಡ ಅದರ ಆ ಸಮುದ್ರದ ಒಂದು ಬಿಂದು ಅನ್ನುವ ರೀತಿಯಲ್ಲಿ ಅಲ್ಲಿ ಸೇರಿಕೊಂಡದ್ದು. ಬೇರೆ ಕಡೆಗೆ ಮಂಗಳೂರಲ್ಲಿ ಒಂದೇ ದಿನ 2 ಪ್ರಸ್ತುತಿ ಮಾಡಿರುವಂಥದ್ದು. ಒಂದೇ ದಿನ 1 ಗಂಟೆ ಒಂದೇ ದಿನ 2 ಪ್ರಸ್ತುತಿಯನ್ನು, 1 ಗಂಟೆ 20 ನಿಮಿಷ 1 ಗಂಟೆ 20 ನಿಮಿಷ 2 ಪ್ರಸ್ತುತಿಯನ್ನು ಒಂದೇ ದಿನ ಮಾಡಿರೋದು ಮಂಗಳೂರು ಕಾಲೇಜಲ್ಲಿ. ಇಲ್ಲಿ ಆ ಕಾದಂಬರಿಯನ್ನು ಬರೆದಂತಹ ಸಿರಿಯ ವಂಶಜರಾದಂಥ ಅವರು ಬಾಲಕೃಷ್ಣ ಸರ್ ಅವರು ನನ್ನನ್ನು ಹುಡುಕಿಕೊಂಡು ಬಂದದ್ದು ಮಾತ್ರ ಅಲ್ಲ, ಅವರು ತಿರುಪತಿ ಬರುವಾಗ ಅವರು ಯಾರೋ ಹೇಳಿದ್ರಂತೆ ಮಂಗಳೂರಿಗೆ ಬರುವಾಗ, ಅದು ನೀವು ಬರೆದ ಕಾದಂಬರಿ ಸಿರಿ ಮಾಡ್ತಾ ಇದ್ದಾರೆ ಇಲ್ಲಿ ಅಂತೇಳಿ. ಅವರು ತಿರುಪತಿಯ ಪ್ರಸಾದವನ್ನು ನನಗೆ ಕಟ್ಟಿಕೊಂಡು ಬಂದು ಕೊಟ್ಟಂಥದ್ದು. ಇದೆಲ್ಲ ನೀವು ವಿಷಯ ಏನು ದೊಡ್ಡದು ಅಂತ ಏನಿಲ್ಲ, ಇದೆಲ್ಲ ನಾವು ಕಲಾವಿದರಾದ್ರಿಂದ ಭಾವನೆಗಳಿಗೆ ಸಂಬಂಧಪಟ್ಟದ್ದು ಇದೆಲ್ಲ. ಅದೆಲ್ಲ ತುಂಬ ಸ್ವೀಟ್ ಮೆಮೊರೀಸ್ ನನ್ನ ಬದುಕಿನಲ್ಲಿ. ಹಾಂ, ಅದು ಏಕೋಪಾತ ಹೌದು. ಆದರೆ ಪ್ರತಿಯೊಂದು ನಾಟಕದಲ್ಲಿ ಕಲಾವಿದನಿಗೆ ಆ ಏಕಾಗ್ರತೆ ಬೇಕೇ. ಹಾಂ, ನಾನು ಅದಕ್ಕೆ ಹೇಳ್ತಾ ಇದ್ದೆ, ನನ್ನ ಏಕ ವ್ಯಕ್ತಿ ಸಿರಿ ಮಾಡುವಾಗ ನನಗೆ
ಪ್ರಸ್ತುತಿಗೆ ಒಂದು ಅವಕಾಶ ಕೊಡಿ. ಬಂದಂತಹ ಪ್ರೇಕ್ಷಕರು ಯಾರು ಇದನ್ನು ಇದ್ದಾರಲ್ಲ, ಒಬ್ಬರು ಹೊರಗೆ ಹೋಗದ ಹಾಗೆ ಮಾಡುವಂಥ ಕಟ್ಟಿ ಇಡುವಂಥ ಅವರನ್ನು ಅಲ್ಲೇ ಕೂತ್ಕೊಳ್ಳಿಸುವಂಥ ಜವಾಬ್ದಾರಿ ನನ್ನದು ಅಂತ ಹೇಳಿ. ಮತ್ತು ಈ ನಾಟಕವನ್ನು ಒಂದಷ್ಟು ಉಡುಪಿ ಜಿಲ್ಲೆ ಹಿರಿಯರು ನೋಡಿದರೆ, ಸಂಧ್ಯಾ ಪೈ ಅವರು ಇರ್ಬೋದು, HS ಬಲ್ಲಾಳ್ರು ಇರ್ಬೋದು, ಹಿರಿಯರೆಲ್ಲ ನೋಡಿರುವಂಥದ್ದು, ಒಂದಷ್ಟು ಮಠದ ಸ್ವಾಮೀಜಿಗಳು ನೋಡಿದ್ದಾರೆ. ಇದೆಲ್ಲವೂ ನನಗೆ ಆ ನೋಡೋದಂದರೆ ಬರೀ ಇದೇನು ವಸ್ತು ಪ್ರದರ್ಶನದ ಅಲ್ಲ, ನಾಟಕ ನೋಡೋದಂದರೆ ಅವರು ಕೂಡ ಅದಕ್ಕೆ, ನಾನು ಯಾವಾಗಲೂ ಹೇಳಿದೆ, ಒಬ್ಬ ಕಲಾವಿದ ಅಭಿನಯಿಸ್ತಾನಂದರೆ ಎದುರಿನವನು ಕೂಡ ಅದಕ್ಕೆ ಅದೊಂದು ಸಂವಾದದ ರೀತಿಯಲ್ಲಿ. ಏನು ನೀವು ಖಾಲಿಯಾಗಿ ಎದುರಿನವನು ಕೂತಿದ್ರೆ ಇಲ್ಲಿ ಅದು ಗೊತ್ತಿಲ್ಲದೆ ಯಾರು ಅಭಿನಯಿಸ್ತಾರೆ ಅವನ ಮೇಲೆ ಪರಿಣಾಮ ಬೀರಿಯೇ ಬೀರ್ತದೆ. ಎರಡೂ ಕಡೆಯದು ಇದು. ಅವನು ಮಾಡಬೇಕು, ಅವರು ಕೂಡ ಅದಕ್ಕೆ ಸಹಾಯ ಮಾಡಬೇಕು. ಈ ರೀತಿಯಲ್ಲಿ ಅಷ್ಟು ಜನರನ್ನು ಒಳಗೊಂಡಂತಹ ಆ ಒಂದು 40 ಪ್ರಸ್ತುತಿ ಇದೆಯಲ್ಲ, ಅಲ್ಲೊಂದು ಅಷ್ಟೂ ಜನರ ಒಂದು ನನಗೊಂದು ಹಾರೈಕೆಗಳು, ಶುಭಾಶಯಗಳು, ಆಶೀರ್ವಾದ ಸಿಕ್ಕಿದ್ದೆಲ್ಲ ಅದು ಎಲ್ಲವೂ ಕೂಡ ನನಗೆ ಗೊತ್ತಾಗದ ಹಾಗೆ ಈ ನಾವು ಹೇಳ್ತೇವೆ ಯೂನಿವರ್ಸ್ ತಗೊಳ್ತಾ ಇರ್ತದೆ ಅಂತ ಹೇಳಿ, ಅದು ನನಗೆ ಇವಾಗ ವಾಪಸ್ ಕೊಟ್ಟಿದೆ ಅಂತ. ಇದು ಏಕವ್ಯಕ್ತಿ ಸತ್ಯನಾರಾಯಣ ಸಿರಿ ನಮ್ಮ ಅಮೋಘದ ನಿರ್ಮಾಣ. ಅಮೋಘದಲ್ಲಿ ನಾನು ಅದೇ ಹೇಳಿದ್ನಲ್ಲ, ಕರ್ಮದೇನು ಅಂತ ಮಾಡಿದೆವು, ಮತ್ತು ಎಕ್ಲಾನು ಅಂತ ನಾಟಕ ಮಾಡಿದೆವು, ಸಂಬಂಧ ಅನ್ನುವಂಥ ನಾಟಕ ಮಾಡಿದೆವು. ಅದರ ನಂತರ ಅದು ಆ ಸಮಯದಲ್ಲಿ ನಾವು ಉಡುಪಿಯಲ್ಲಿ ಹೆಚ್ಚು ಇರ್ತಿದ್ವು. ಆಮೇಲೆ ನಾವು ಪೂರ್ತಿಯಾಗಿ ನಮ್ಮ ಊರಿಗೆ ನಮ್ಮ ವಾಸ್ತವ್ಯವನ್ನು ಬದಲಾಯಿಸಿಕೊಂಡ್ವು. ಆಗ ಇಲ್ಲಿ ಹಿರಡ್ಕದಲ್ಲಿ ಒಂದು ತಂಡ ಕಟ್ಟಬೇಕು ಅನ್ನುವಂಥ ತುಡಿತಾ ಇತ್ತು ನನಗೆ. ಇಲ್ಲಿ ಕೂಡ ಕಲಾವಿದರನ್ನು ಹುಡುಕುವಂಥ ಪ್ರಯತ್ನ, ಅಥವಾ ಕಲಾವಿದರಂತ ಎಲ್ಲರೂ ಕಲಾವಿದರೆ, ನಾವು ಬದುಕಿನಲ್ಲಿ ನಾಟಕ ಮಾಡ್ತಾನೆ ಇರುವಂಥವ್ರಲ್ಲ. ಇಲ್ಲಿ ಹುಡುಕಿಕೊಂಡು ನಾವು ಒಂದು ಕಾಲೇಜ್ ನಾಟಕ ಮಾಡಿದ್ದು, ಕರಿಯಜ್ಜರ್ನ ಕಥೆಕಲ್ಲು ಅಂತ ಹೇಳಿ, ಮತ್ತು ಸಿರಿ, ಅದೆರಡು ಜೊತೆಗೆ ಮಾಡಿದ್ದು. ನಾನು ಸಿರಿ ಮಾಡಿದೆ, ಕಲಾವಿದರನ್ನು ಸೇರಿಕೊಂಡು ಅದು ಮಾಡಿದ್ದು. ಅದೊಂದಷ್ಟು ಪ್ರಸ್ತುತಿಗಳು ಇಲ್ಲಿ ಹತ್ತಿರದಲ್ಲಿ ಆದವು. ಆ ನಂತರದಲ್ಲಿ ರೈಲು ಭೂತ ಅಂತ ನಾಟಕ ಮಾಡಿದ್ವಿ ನಮ್ಮ ಅಮೋಘದಿಂದ. ಅದೀಗ ಒಂದು 15-16 ಪ್ರಸ್ತುತಿ ಆಗಿದೆ. ತುಂಬ ಚೆಂದ ಹೆಸರು ಬಂದಿದೆ ಮತ್ತು ಎಲ್ರಿಗೂ ಇಷ್ಟ ಆಗುವಂಥ ನಾಟಕ ಆಗಿದೆ. ಈಗ ಒಂದು ಹೊಸ ನಾಟಕ ನಿರ್ಮಾಣದಲ್ಲಿದ್ದೇನೆ. ಹಾಗೆ ಸಮಯ ಸ್ವಲ್ಪ, ಈ ನವರಾತ್ರಿಯಲ್ಲಿ ನಾವೀಗ ರಿಹರ್ಸಲ್ ಶುರು ಮಾಡಬೇಕು ಅಂತಿದ್ದೀವಿ. ನಮ್ಮ ಅಮೋಘದ ಕಲಾವಿದರೆಲ್ಲ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಅಂದೆ, ಎಂತ ಹೇಳಿ ನೀವು ಎಲ್ಲಿ ಹೋಗ್ತೀರಂತಿಲ್ಲ ಅಂತ ಹೇಳಿ. ಈ ರೀತಿ ಅಮೋಘದಿಂದ ರಂಗಪಯಣ ಈ ಥರ ನಡೀತಾ ಇದೆ. ಜೊತೆಗೆ ಅಮೋಘ ನಮ್ಮ ಸಂಸ್ಥೆ ಸಾಹಿತ್ಯಿಕವಾಗಿ ಕೂಡ ಕೆಲಸ ಮಾಡ್ತಾ ಉಂಟು. ಒಂದಷ್ಟು ಹಿರಿಯ ಕಥೆಗಾರರ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂಥದ್ದು ಕೂಡ ಮಾಡಿದ್ದೇವೆ ನಾವು. ಜೊತೆಗೆ ನನ್ನ ಪುಸ್ತಕಗಳು ಕೂಡ ನಮ್ಮ ಸಂಸ್ಥೆಯಿಂದ ಬಿಡುಗಡೆಯಾಗಿದೆ. ಇದುವರೆಗೆ ಒಂದು 9 ಪುಸ್ತಕಗಳು ನನ್ನದು, 5 ಕವನ ಸಂಕಲನಗಳು, 4 ಬೇರೆ ಪುಸ್ತಕಗಳು ಬಿಡುಗಡೆಯಾಗಿದೆ. ಇದೆಲ್ಲ ಅಮೋಘದಿಂದ ನಡೆದಿರುವುದು. ಹಾಗೆ ಸಾಹಿತ್ಯಿಕ ಸಂವಾದಗಳನ್ನು ನಡೆಸಿದ್ದೇವೆ. ಮಕ್ಕಳಿಗೋಸ್ಕರ, ರಂಗಭೂಮಿ ಮಕ್ಕಳಿಗೋಸ್ಕರ ರಂಗ ಶಿಕ್ಷಣವನ್ನು ನಡೆಸಿದ್ವು. ಜೊತೆಗೆ ವಿಶ್ವರಂಗಭೂಮಿ ದಿನಾಚರಣೆಯನ್ನು, ಈ ಥರದ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಮುಖಾಂತರ ನಡೆಸ್ತಾ ಇದ್ದಾರೆ. ಜೊತೆಗೆ ಅವಕಾಶ ಸಿಕ್ಕಾಗ ಈ ಸಿನಿಮಾದಲ್ಲಿ ಅಭಿನಯಿಸುವುದು ನಡೀತಿದೆ.